ಬಜರಂಗ ದಳ ಅಂತಂದ್ರೆ ಪುಡಾರಿಗಳು. ಆದ್ರೆ ನನ್ನಂತ ಕೋಟ್ಯಂತರ ಅಕ್ಕ ತಂಗಿಯರಿಗೆ ಬಜರಂಗ ದಳ ಅಂತಂದ್ರೆ ರಕ್ಷಣೆ ಕೊಡುವ ದೇವರು ಅಂತ ನಾವು ಭಾವಿಸ್ತೇವೆ. ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಬಹುಶಃ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೋದಾಗೆಲ್ಲ ಅಲ್ಲಿನ ಜನಗಳು ಮಾತನಾಡ್ತಾರೆ, ನೀವು ಬಿಡಿ ಮಂಗಳೂರು ಉಡುಪಿ ಅವರು ಹಿಂದುತ್ವದ ಭದ್ರಕೋಟೆಯ ಜನ ಅಂತ. ಹಿಂದುತ್ವ ಅಂತಂದ್ರೆ ಮಂಗಳೂರಿನವರಿಂದ ಕಲಿಬೇಕು ಅಂತ ಸಾಕಷ್ಟು ಮಂದಿ ಮಾತನಾಡೋದಿದೆ. ಆದ್ರೆ ಯಾಕ ಮಾತನ್ನ ನಾವು ಕೇಳ್ತೇವೆ ಅಂತ ಕೇಳಿದ್ರೆ ನಮಗ್ ಸಮಸ್ಯೆ ಬಂದಿದೆ. ನಮ್ಮ ಬುಡಕ್ಕೆ ಬೆಂಕಿ ಬಿದ್ದು ಬಹಳ ಕಾಲ ಆಗಿದೆ. ನಮಗಿದ್ರ ನೋವೇನು ಅಂತ ಗೊತ್ತು, ನಮಗಿದ್ರ ಸಂಕಟ ಏನು ಅಂತ ಗೊತ್ತು. ತುಂಬಾ ಜನ ಕೇಳ್ತಾರಲ್ಲ, ಬಜರಂಗ ದಳದವ್ರು ಯಾಕೆ ಹೊಡೆದಾಟಕ್ಕೆ ಹೋಗ್ತಾರೆ ಅಂತ, ಬಜರಂಗ ದಳದವ್ರು ಯಾಕೆ ರೌಡಿಸಮ್ ಮಾಡ್ತಾರೆ ಅಂತ. ಬಹಳ ಜನರಿಗೆ ನಾವು ಹೇಳ್ಬೇಕಿದೆ, ನಮ್ಮನೆಯ ಹೆಣ್ಣು ಮಕ್ಕಳನ್ನ ಕಾಪಾಡ್ಕೊಳ್ಳೋದಕ್ಕೆ ರೌಡಿಸಮ್ಮೇ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನಾವು ಅದಕ್ಕೂ ಸಿದ್ಧ. ಸುರತ್ಕಲ್ನ ಟೋಲ್ ಗೇಟ್ ನಲ್ಲಿ ಗಾಡಿ ಅಡ್ಡ ಹಾಕಿದ್ದಕ್ಕೆ ಬಜರಂಗ ದಳ ಕಾರ್ಯಕರ್ತರನ್ನ ನೈತಿಕ ಪೊಲೀಸ್ಗಿರಿ ಅಂತ ಕರೆದ್ರು. ನಾನು ಹೇಳ್ತೇನೆ, ಬಜರಂಗ ದಳ ಕಾರ್ಯಕರ್ತರು ಇನ್ನು ಯಾವತ್ತು ಯಾವ ಗಾಡಿಯೋ ಅಡ್ಡ ಹಾಕೋದಕ್ಕೆ ಹೋಗ್ಬೇಡಿ. ಯಾಕೆಂತ ಕೇಳಿದ್ರೆ ನೀವು ಅಡ್ಡ ಹಾಕಿದ್ರೆ ಮಾತ್ರ ನಾವು ನೈತಿಕ ಪೊಲೀಸ್ಗಿರಿ ಅಂತ ಹೇಳೋದು. ಇನ್ನು ಬಜರಂಗ ದಳ ಕಾರ್ಯಕರ್ತರಿಗೆ ನಾವು ಆ ಕೆಲಸ ಕೊಡೋದಿಲ್ಲ. ಎಲ್ಲ ದುರ್ಗಾವಾಹಿನಿ ತಾಯಿ ಅಂದ್ರೂ ಬೀದಿಗಿಳಿತೇವೆ. ಗೂಂಡಾಗಿರಿ ಅಂತ ಹೇಳಿ ನೋಡು, ರೌಡಿಸಮ್ ಅಂತ ಬಹಳ ಜನಕ್ಕೊಂದು ಅಹಂಕಾರ ಇದೆ. ಬಜರಂಗ ದಳದವರು ಅಂತಂದ್ರೆ ಪೆಟ್ಟಿಸ್ಟ್ಗಳು ಅಂತ ಬಹಳ ಜನ ಮಾತಾಡೋದಿದೆ. ಅವ್ರು ರೌಡಿಸಮ್ ಮಾಡ್ತಾರೆ, ಅವ್ರು ಗೂಂಡಾಗಿರಿ ಮಾಡ್ತಾರೆ ಅಂತ. ಹೌದು ಸ್ವಾಮಿ, ನಮ್ಮ ಮನೆಯಲ್ಲಿ ಹಾಲು ಕೊಡುವ ದನವನ್ನ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ನೀವು ದನ ಕದ್ಕೊಂಡು ಹೋಗುವಾಗ ತಲ್ವಾರ್ ತೋರಿಸ್ತೀರಿ ಅನ್ನುವುದಾದ್ರೆ ಧರ್ಮ ರಕ್ಷಣೆಗೋಸ್ಕರ ತಲ್ವಾರ್ ಹಿಡಿಯೋದನ್ನ ನಾವು ಕೋಟಿ ಚೆನ್ನೈಯರಿಂದ ಕಲ್ತವ್ರು. ಇವತ್ತು ನಿನ್ನೆ MITಯಲ್ಲಿ ಮೀನ್ ತುಂಬಿಸಿಕೊಂಡು ಬರುವ ಬ್ಯಾರಿಗಳಿಗೆ ಇಷ್ಟಿರ್ಬೇಕಾದ್ರೆ ನಮ್ಮದೇ ಅನ್ನ ತಿಂದು ನಮ್ಮದೇ ಜಾಗದಲ್ಲಿ ನಿಂತ್ಕೊಂಡು ನಮ್ಮನೆಯ ಹೆಣ್ಣು ಮಕ್ಕಳಿಗೆ ನೀವು ಕಾಲು ಹಾಕೋದಾದ್ರೆ ಒಂದು ಲೆಕ್ಕ ನಾನು ಕೊಡ್ಲೇಬೇಕಿದೆ. ಬಹಳ ಜನ ಗೊತ್ತಿಲ್ಲ. ನಾವು ಸಾಮಾನ್ಯವಾಗಿ ಹೇಳ್ತಿರ್ತೇವೆ, ನಾವು ಯಾರ ಸುದ್ದಿಗೂ ಹೋಗೋದಿಲ್ಲ, ನಮಗ್ ಮುಸಲ್ಮಾನ್ ಹೆಣ್ಮಕ್ಳು ಸವಾಸ ಬೇಡ, ನಮಗ್ ಕ್ರಿಶ್ಚಿಯನ್ ಹೆಣ್ಮಕ್ಳು ಸವಾಸ ಬೇಡ ಅಂತ. ಆದ್ರೆ ಬಹುಶಃ ನಿನ್ನೆ ಚಿಲುಂಬಿಗುಡ್ಡೆಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರಬಹುದು, ಮೊನ್ನೆ ಸುರತ್ಕಲ್ ಟೋಲ್ ಗೇಟ್ ನಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರಬಹುದು. ಕಳೆದ 2-3 ತಿಂಗಳಿನಲ್ಲಿ ಇಂಥ 10-15 ಪ್ರಕರಣಗಳನ್ನು ನಾವು ಕೊಡ್ತೇವೆ. ಪ್ರತಿ ಪ್ರಕರಣದಲ್ಲಿಯೂ ಕೂಡ ಹಿಂದೂ ಹೆಣ್ಣು ಮಕ್ಕಳನ್ನ ಮುಸಲ್ಮಾನರು ಮತಾಂತರ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ, ಅವರ ಸಂಘ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಹೇಳ್ತೇವೆ, ಇದು ಕೊನೆಯ ಎಚ್ಚರಿಕೆ. ಇಲ್ಲಿಗೆ ಸಾಕಷ್ಟು ಪ್ರಕರಣಗಳನ್ನು ನಾವು ಕಂಡಾಗಿದೆ, ಸಾಕಷ್ಟು ಅನುಭವಿಸಿ ಆಗಿದೆ. ನಮ್ಮೂರಿನ ಆಶಾನನ್ನ ನೀವು ಆಯೇಷ ಮಾಡಿದ್ರೆ, ನಮ್ಮೂರಿನ ತಾರಾನನ್ನ ನೀವು ತಮನ್ನ ಮಾಡಿದ್ರೆ, ನಮ್ಮೂರಿನ ಸಾಕಷ್ಟು ಹೆಣ್ಣು ಮಕ್ಕಳನ್ನ ನೀವು ಮತಾಂತರ ಮಾಡಿದ್ರೆ ನಮಗೆ ಗೊತ್ತು. ನೋಡುವಷ್ಟು ನೋಡಿದ್ದೇವೆ, ಸಹಿಸುವಷ್ಟು ಸಹಿಸಿದ್ದೇವೆ. ನಮ್ಮ ತಾಳ್ಮೆಯ ಮಿತಿ ಮೀರಿದ್ರೆ ನಮಗೂ ಮತಾಂತರ ಮಾಡೋದು ಚೆನ್ನಾಗಿ ಗೊತ್ತು, ನಮಗೂ ನಿಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಆಗೋದು ಗೊತ್ತು. ಬರೀ 23% ಇರುವ ನೀವೇ ಇಷ್ಟು ಅಹಂಕಾರದಲ್ಲಿ ಹಾರಾಡಬೇಕಾದ್ರೆ 70% ಇರುವ ಹಿಂದೂಗಳೇ ಎಷ್ಟು ಹಾರಾಡಬೇಕು? ಸ್ವಾಮಿ, ಇದು ಕೊನೆ ಎಚ್ಚರಿಕೆ ನಿಮಗೆ. ಮರ್ಯಾದೆಯಿಂದ ಲವ್ ಜಿಹಾದನ್ನ ಮಾಡೋದನ್ನ ಬಿಟ್ರೆ ನೀವು ಬದುಕಿಕೊಳ್ತೀರಿ. ಇಲ್ಲ ಅಂತಂದ್ರೆ 70% ಇರುವ ಹಿಂದೂಗಳು 23% ಇರುವ ಮುಸಲ್ಮಾನ ಹೆಣ್ಣು ಮಕ್ಕಳನ್ನ ಮತಾಂತರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ, ಲವ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಕೇವಲ 2 ದಿನ ಸಾಕು. ಕೇವಲ 2 ದಿನ ಸಾಕು. ಬಜರಂಗ ದಳ ಕಾರ್ಯಕರ್ತರು ಮುಸಲ್ಮಾನ ಹೆಣ್ಣು ಮಕ್ಕಳನ್ನ ಲವ್ ಮಾಡಬೇಕು ಅಂತ ಹೊರಟ್ರೆ 2 ದಿನದಲ್ಲಿ ಮುಸಲ್ಮಾನರ ಮನೆಯಲ್ಲಿ ಒಂದು ಬುರ್ಕ ಕಾಣೋದಿಲ್ಲ. ತುಂಬಾ ಜನಕ್ಕೆ ಬಜರಂಗ ದಳ ಅನ್ನುವಂತಹದ್ದು ಪ್ರಚಾರ ಪಡೆಯುವ ವಸ್ತು ಆಗಿಬಿಟ್ಟಿದೆ. ಹೌದು, ನಮಗ್ ಗೊತ್ತು. ಈ ಊರಿನಲ್ಲಿ ಮಂಗಳೂರು ಭಾಗದಲ್ಲಂತೂ ಹುಡುಕಿದ್ರು ನಿಮಗ್ ಬೀದಿಗೆ ಒಂದು 10 ಜನ ಕಾಂಗ್ರೆಸ್ ಕಾರ್ಯಕರ್ತರು ಸಿಗೋದಿಲ್ಲ, 2 ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಸಿಗೋದಿಲ್ಲ. ಇನ್ನು ಇವ್ರು ದುಡ್ಡು ಹಾಕಿ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿ ಬೂಸ್ಟ್ ಮಾಡ್ತಾ ಕೂತ್ಕೊಳ್ತಾರ ಹೊರತು ಇವ್ರಿಗೆ ಪ್ರಚಾರ ಬೇಕು ಅಂದ್ರೆ ಇವ್ರು ಬಜರಂಗ ದಳದವ್ರ ಹತ್ರನೇ ಬರ್ಬೇಕು. ನನಗೆ ಖುಷಿ ಇದೆ, ನಾನು ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನಮ್ಮಲ್ಲಿ ಒಂದು ಚಿಂತನೆ ಇದೆ, ವಿಮುಖರಾಗಿ ಖ್ಯಾತಿಗೆ, ಪ್ರಚಾರಕ್ಕೆ, ಪ್ರಶಂಸೆಗೆ ಅಂತ ನಂಬಿದವ್ರು ನಾವು. ಹಾಗಾಗಿ ನಾವು ಮಾಡುವ ಯಾವ ಕೆಲಸಕ್ಕೂ ಕೂಡ ಯಾವತ್ತು ಫೇಸ್ಬುಕ್ ಪೋಸ್ಟ್ ಹಾಕೊಂಡು ಪ್ರಚಾರ ತಗೊಂಡಿರ್ಲಿಲ್ಲ. 2 ರೂಪಾಯಿ ಬಾಳೆಹಣ್ಣು ಕೊಟ್ಟು 4 ಜನ ನಿಂತು ಫೋಟೋ ಹೊಡೆದವರಲ್ಲ ಬಜರಂಗ ದಳದವರು.
ಕೋವಿಡ್ ಬಂದಾಗ ಎಲ್ಲಿದ್ರು ಬಜರಂಗ ದಳದವರು ಅಂತ ಕೇಳಿರುವ ಶೂರ್ಪನಖಿಯರಿಗೆ ನಾನು ಹೇಳ್ತೇನೆ, ಕೋವಿಡ್ ಬಂದಾಗ ನೀವು ಬೆಚ್ಚಗೆ ಮನೆಯಲ್ಲಿ ಬೆಡ್ಶೀಟ್ ಹೊದ್ಕೊಂಡು ಮಲಗಿದ್ರಲ್ಲ, ಆಗ ಬಜರಂಗ ದಳದ ಕಾರ್ಯಕರ್ತ PPE ಕಿಟ್ ಹಾಕೊಂಡು ಆಂಬುಲೆನ್ಸ್ ಓಡಿಸ್ತಿದ್ದ. ಕೋವಿಡ್ ಬಂದಾಗ ಎಲ್ಲಿದ್ರು ಬಜರಂಗ ದಳದವರು ಅಂತ ಕೇಳಿದವರಿಗೆ ನೀವು ಕಾರಲ್ಲಿ ಕೂತ್ಕೊಂಡು ಸೆಲ್ಫಿ ವಿಡಿಯೋ ಮಾಡ್ತಿದ್ರಿ. ಬಜರಂಗ ದಳದ ಕಾರ್ಯಕರ್ತ ಯಾರದೋ ಮನೆಯ ಹೆಣ ತಗೊಂಡು ಹೋಗಿ ಶಾಸ್ತ್ರಬದ್ಧವಾಗಿ ಸಂಸ್ಕಾರ ಮಾಡ್ತಿದ್ದ. ಕೋವಿಡ್ ಬಂದಾಗ ಎಲ್ಲಿದ್ರು ಬಜರಂಗ ದಳದವರು ಅಂದವರಿಗೆ ನೀವು ಮನೆಯಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ರಿ. ಬಜರಂಗ ದಳದ ಕಾರ್ಯಕರ್ತ ಮಧ್ಯರಾತ್ರಿ 12 ಗಂಟೆಗೆ ರಕ್ತ ಕೊಡೋದಕ್ಕೆ ಹೋಗ್ತಿದ್ದ. ಇದು ಬಜರಂಗ ದಳ ಅಂದ್ರೆ. ಹೇಳದಲ್ಲ ಕೆಲಸ ಇಲ್ಲದವರು ಅಂತ. ಹೌದು, ನಮ್ಮ ಕೆಲಸ ಇಲ್ಲದೆ ಇರಬಹುದು, ಆದ್ರೆ ನಮ್ಮ ಕೆಲಸ ಇಡೀ ಸಮಾಜವನ್ನು ತಿದ್ದೋದಾಗಿದೆ. ನಮ್ಮ ಕೆಲಸ ಯಾವುದು ಅಂತ ಕೇಳಿದ್ರೆ ತುಂಬಾ ಜನ ಹೇಳ್ತಾರೆ, ಇವ್ರು ಯಾರು ದುಡಿತಾರ ಬಜರಂಗ ದಳದವರು ಅಂತ. ಒಂದ್ಸಲ ಲೆಕ್ಕ ಮಾಡಿ ನೋಡಿ, ಈ ಊರಿನಲ್ಲಿರ್ತಕ್ಕಂಥ ಸಾಕಷ್ಟು ಆಟೋ ಡ್ರೈವರ್ಗಳು ಬಜರಂಗ ದಳ ಕಾರ್ಯಕರ್ತರಿದ್ದಾರೆ, ಸಾಕಷ್ಟು ಬಸ್ ಕಂಡಕ್ಟರ್ಗಳು ಬಜರಂಗ ದಳದವರಿದ್ದಾರೆ, ಬಸ್ ಓಡಿಸುವ ಡ್ರೈವರ್ ಬಜರಂಗ ದಳದವರಿದ್ದಾರೆ. ಬಜರಂಗ ದಳ ಕಾರ್ಯಕರ್ತ ಬೆಳಗ್ಗೆ ಎದ್ದು ಶಾಖೆಗೆ ಹೋಗಿ ಬಂದ್ರೆ ಮತ್ತೆ ಕೆಲ್ಸಕ್ಕೆ ಹೊರಟ್ರೆ ಮತ್ತೆ ಮಧ್ಯಾಹ್ನ ಬರ್ತಾನೆ ಬೈಠಕ್ ಮಾಡೋದಕ್ಕೆ, ಮತ್ತೆ ಸಂಜೆ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ಅಲ್ಲೆಲ್ಲ ಲವ್ ಜಿಹಾದ್ ಆಗ್ತಿದ್ಯಾ ಅಂತ ಹುಡುಕ್ತಾನೆ. ರಾತ್ರಿ 3 ಗಂಟೆ ಆದ್ರೆ ಸಾಕು ಮಧ್ಯರಾತ್ರಿ ಎದ್ದು ಹೋಗಿ ಎಲ್ಲಿ ದನಗಳತನ ಆಗ್ತಿದೆ ಅಂತ ಹುಡುಕ್ತಾನೆ. ನಾನು ಎಲ್ಲರಿಗೂ ಹೇಳಬೇಕಿದೆ, ಬಜರಂಗ ದಳ ಏನು ಮಾಡ್ತಿದೆ ಅಂತ ಕೇಳ್ತಾ ಇರುವಂತವರಿಗೆ, ಬಜರಂಗ ದಳದ ಒಂದು ಘಟಕದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮಾಡುವ ಕೆಲಸವನ್ನ ನಿಮ್ಮ ರಾಹುಲ್ ಗಾಂಧಿಯಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಹೇಳ್ತೀರಿ ಬಜರಂಗ ದಳದವ್ರು ಎಲ್ಲಿ ಹೋಗಿದ್ದಾರೆ, ಬಜರಂಗ ದಳದವ್ರಿಗೆ ಕೆಲಸ ಇಲ್ಲ ಅಂತ. ನಾವು ಹೇಳಬೇಕಿದೆ, ಬಜರಂಗ ದಳದವರ ಕೆಲಸಗಳ ಪಟ್ಟಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂತ ಕೇಳಿದ್ರೆ ನಾವು ಬಜರಂಗಿಗಳು, ಸಾಕ್ಷಾತ್ ಹನುಮಂತ ನೀನು ಯಾರು ಅಂತ ರಾವಣ ಕೇಳಿದಾಗ ಹನುಮಂತ ತನ್ನ ಬಾಲವನ್ನೇ ಏನು ಆಸನವನ್ನಾಗಿ ಮಾಡ್ಕೊಂಡು ಇದ್ ಮಾಡಿದವನು. ಬಜರಂಗ ದಳದವರ ಸೇವೆಯು ಹಾಗೆ ಹನುಮಂತನ ಬಾಲದ ಹಾಗೆ ಬೆಳಿತಾನೆ ಹೋಗುತ್ತೆ. ನಮಗ್ ಲೆಕ್ಕ ಕೊಡಬೇಕಾಗಿಲ್ಲ. ಅದನ್ನ ನಾನೊಂದು ಧನ್ಯವಾದ ಅಂತೂ ಹೇಳಲೇಬೇಕು. ಯಾಕೆಂತ ಕೇಳಿದ್ರೆ ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಪ್ರೊಫೆಸರ್ ಭಗವಾನ್ ಅಂತ ಒಬ್ಬ ಹುಚ್ಚ ಭಗವದ್ಗೀತೆ ಸುಡ್ತೇನೆ ಅಂದಿದ್ದ. ಅವನ್ ಭಗವದ್ಗೀತೆ ಸುಡ್ತೇನೆ ಅಂದಿದ್ದ ತಡ ಭಗವದ್ಗೀತೆ ಓದದಿದ್ದ ಹಿಂದೂಗಳು ಸುಡುವಂತದ್ದು ಏನಿದೆ ಅಂತ ಭಗವದ್ಗೀತೆ ಓದಿದ್ರು. ಇವತ್ ನೀವು ಹಾಗೆ ಬಜರಂಗ ದಳ ಏನ್ ಮಾಡಿದೆ ಅಂತ ಕೇಳಿದ್ರೆ ಗೊತ್ತಿಲ್ಲದೆ ಇದ್ದವರು ಬಜರಂಗ ದಳ ಮಾಡಿದಂತ ತಿಳ್ಕೊಂಡ್ರು. ಧನ್ಯವಾದ ಹೇಳ್ತೇನೆ ನಿಮ್ಗೆ. ಬರೀ ಗೋರಕ್ಷಣೆ ಮಾಡುತ್ತೆ, ಬರೀ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುತ್ತೆ ಅಂದ್ಕೊಂಡವರಿಗೆ ಬಜರಂಗ ದಳ ಎಲ್ಲರನ್ನು ಮೀರಿಸುವ ಸೇವೆ ಮಾಡುತ್ತೆ ಅನ್ನೋದನ್ನ ಸಮಾಜಕ್ಕೆ ತಿಳಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಇನ್ನು ನನಗೆ ನಿಮ್ಮ ಮೇಲೆ ಅನುಕಂಪ ಇದೆ. ತುಂಬಾ ಬೇಸರ ಆಗತ್ತೆ. ಪಾಪ ನಿಮ್ಮಲ್ಲಿ ಒಂದು 10 ಜನ ಕಾರ್ಯಕರ್ತರಿಗೆ ನಿಮ್ಮ ಹೆಸರು ಗೊತ್ತಿತ್ತೋ ಇಲ್ವೋ ಕಾಂಗ್ರೆಸ್ನಲ್ಲಿ, ಆದ್ರೆ ನಿಮ್ಮನ್ನ ನಮ್ಮ ಕಾರ್ಯಕರ್ತರು ಫೇಮಸ್ ಮಾಡಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಹೇಳಿ. ನಾನು ಅದಕ್ಕೆಲ್ಲ ಹೇಳ್ತಿರೋದು. ನನಗೆ ಆಶ್ಚರ್ಯ ಆಗಿದೆ ಏನ್ ಗೊತ್ತಾ, ಬಜರಂಗ ದಳಕ್ಕೆ ಬೈದ್ರೆ ನಾನು ಫೇಮಸ್ ಆಗ್ತೀನಿ ಅಂತ ಅನ್ಕೊಂಡು ತಾನು ಪಬ್ಲಿಸಿಟಿ ಗಿಟ್ಟಿಸ್ಕೊಳ್ಬೇಕು ಅಂತ ಅನ್ಕೊಂಡು ಅವರು ಕಾಮಿಡಿ ಪೀಸ್ ಆದ್ರಲ್ಲ ಅಂತ ನನಗೆ ಬೇಜಾರಾಗ್ತಿರೋದು. ಬೈರಿ ನೀವು ಬಜರಂಗ ದಳಕ್ಕೆ ಬೈರಿ. ಬಜರಂಗ ದಳಕ್ಕೆ ಬೈಯೋದ್ರಿಂದ ನೀವು ಫೇಮಸ್ ಆಗ್ಬೋದು ಅಂತ ಅನ್ಕೊಂಡ್ರೆ ಹೌದು, ನೀವು ಫೇಮಸ್ ಆಗ್ತೀರಿ. ಅದು ನೀವು ಹೇಗೆ ಫೇಮಸ್ ಆಗ್ತೀರಿ ಅಂತ ಕೇಳಿದ್ರೆ ಬಜರಂಗ ದಳಕ್ಕೆ ಬೈಯೋದ್ರಿಂದ ಹುಚ್ಚ ವೆಂಕಟ್ ತರ ಫೇಮಸ್ ಆಗ್ತೀರಿ ಹೊರತು ಹೀರೋ ಆಗೋದಿಲ್ಲ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡ್ಬಿಡಿ. ಕಾಂಗ್ರೆಸ್ ನಲ್ಲಿ ಒಂದಷ್ಟು ಮನಸ್ಥಿತಿ ಇದೆಯಂತೆ, ಅವರಿಗೆ ಅವರ ನಾಯಕರನ್ನು ಹೊಗಳಿದ್ರು ಬರೋದಿಲ್ಲ, ರಾಹುಲ್ ಗಾಂಧಿಯನ್ನು ಹೊಗಳಿದ್ರು ಅವರಿಗೆ ಪ್ರಚಾರ ಬರೋದಿಲ್ಲ, ಅಥವಾ ಸಿದ್ದರಾಮಯ್ಯನ ಹೊಗಳಿದ್ರು ಅವ್ರಿಗೆ ಪ್ರಚಾರ ಬರೋದಿಲ್ಲ. ಹಾಗಾಗಿ ಎಲ್ಲೆಲ್ಲ ಪ್ರಚಾರ ಹುಟ್ಟೋದಿಲ್ವೋ, ಎಲ್ಲೆಲ್ಲ ನಮ್ಮ ಕೆಲಸ ವರ್ಕೌಟ್ ಆಗ್ತಿಲ್ಲ ಅಂತ ಗೊತ್ತಾಗೋದಿಲ್ವೋ, ಅಲ್ಲೆಲ್ಲ ಇವ್ರು ಹೋಗಿ ಹಿಂದೂ ಕಾರ್ಯಕರ್ತರನ್ನ ಕೆಣಕುವಂತ ಪ್ರಯತ್ನವನ್ನು ಮಾಡ್ತಾರೆ. ನಮಗೆ ಬೇಸರ ಇಲ್ಲ. ಯಾಕೆಂತ ಕೇಳಿದ್ರೆ ನಮ್ಮನ್ನು ಇವತ್ತು ನಿನ್ನೆಯಿಂದಲ್ಲ ಶತಶತಮಾನಗಳಿಂದ ಕೆಣಕ್ತಾನೆ ಬಂದಿದ್ದೀರಿ. ನೀವು ಕೆಣಕೋದಕ್ಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದವ್ರಲ್ಲ ಹಿಂದೂಗಳು. ಸಮಯ ಬಂದಾಗ ಪ್ರತಿ ಬಾರಿಯೂ ಕೂಡ ಅದಕ್ಕೆ ತಕ್ಕದ ಹಾಗೆ ಉತ್ತರ ಕೊಟ್ಕೊಂಡು ಬಂದಿದ್ದೇವೆ. ಆದ್ರೆ ಬೊಮ್ಮಾಯಿ ಅವರನ್ನ ಪ್ರಶ್ನೆ ಮಾಡ್ತೇನೆ, ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಇದೆಯಾ ಅಂತ ಕೇಳಿದ್ರಲ್ಲ, ತಾಲಿಬಾನ್ ಸರ್ಕಾರ ಇದೆಯಾ ಇಲ್ವಾ ಅಂತ ಮೊನ್ನೆ ಬೆಂಗಳೂರಿನಲ್ಲಿ ಮುಸಲ್ಮಾನ ಹೆಣ್ಣುಮಗಳೊಬ್ಬಳನ್ನ ಆಫೀಸ್ನಿಂದ ಮನೆಗೆ ಬಿಟ್ಟು ಬರ್ತಿದ್ದ ಹಿಂದೂ ಯುವಕ ಒಬ್ಬನ ಮೇಲೆ ದಾಳಿ ಮಾಡಿದ್ರಲ್ಲ, DKಶಿಯ ಬ್ರದರ್ಸ್, ಅವ್ರ ಬಗ್ಗೆ ಮಾತಾಡೋದಕ್ಕೆ ನೀವೆಲ್ಗೆ ಹೋಗಿದ್ರಿ? ಮಾತನಾಡಿ ಈಗ. ಯಾಕೆಂತ ಕೇಳಿದ್ರೆ ತೀರಾ ಮೊನ್ನೆ ಏನು ಕೊಣಾಜಿಯಲ್ಲಿರ್ತಕ್ಕಂಥ ಒಬ್ಬ ಮುಸಲ್ಮಾನ ಯುವಕ ಹಿಂದೂ ಹೆಸರನ್ನ ಇಟ್ಕೊಂಡು ನಂಜನಗೂಡಿನ ಹೆಣ್ಣು ಮಗಳ ಹತ್ರ 35 ಲಕ್ಷ ರೂಪಾಯಿ ವಸೂಲಿ ಮಾಡಿ ಮೋಸ ಮಾಡಿದ್ನಲ್ಲ, ಎಲ್ಲಿ ಹೋಗಿದ್ರಿ ನೀವಾಗ?
ನಿಮ್ಮ ಪ್ರಶ್ನೆಗಳಿಗೆ ಬಜರಂಗ ದಳ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಅದ್ರ ಸಾಲು ಸಾಲು ನಾವು ಉದಾಹರಣೆಗಳನ್ನು ಕೊಡ್ತೇವೆ. ಎಲ್ಲೋ ಒಂದು ಕಡೆ ಬಜರಂಗ ದಳದವ್ರು ಗಾಡಿ ಅಡ್ಡ ಹಾಕಿದ್ದಕ್ಕೆ ನಿಮಗೆ ತಾಲಿಬಾನ್ ಸರ್ಕಾರ ಇದೆ ಅಂತ ಅನ್ಸೋದಾದ್ರೆ, ನಾನು ಒಂದು ವಿಷಯ ತುಂಬಾ ಸ್ಪಷ್ಟವಾಗಿ ಹೇಳಬೇಕಿದೆ. ಬಜರಂಗ ದಳ ಇರುವ ಕಾರಣಕ್ಕೆ ಕಾರಲ್ಲಾದ್ರೂ ಕುತ್ಕೊಂಡು ಸೆಲ್ಫಿ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇದೆ. ಬಜರಂಗ ದಳ ಇಲ್ದೆ ಹೋಗಿದ್ರೆ ನೀವು ಬುರ್ಕಾ ಹಾಕೊಂಡು ಮನೇಲಿ ಕುತ್ಕೊಳ್ಬೇಕಾಗ್ತಿತ್ತು. ನಿಮ್ಮನ್ನ ಇವತ್ತು ಬುರ್ಕಾ ಹಾಕದ ಹಾಗೆ ಕಾಪಾಡಿರೋದೇ ಬಜರಂಗ ದಳ. ಹಾಗಾಗಿ ಅದಕ್ಕೆ ನೀವು ಯಾವತ್ತೂ ಋಣಿಯಾಗಿರ್ಬೇಕು. ಇವ್ರು ಯಾವಾಗ್ಲೂ ಕೇಳೋದಿದೆ ಕಾಂಗ್ರೆಸ್ನವರು, ನೀವೇನ್ ಲವ್ ಜಿಹಾದ್ ಆಗಿ ಮಾತನಾಡ್ತೀರಿ, ಲವ್ ಜಿಹಾದ್ ಒಂದು ಭ್ರಮೆ ಅಂತ ಬಹಳ ಮಂದಿ ಮಾತಾಡೋದಿದೆ. ನಾನು ಹೆಸರು ಹೇಳೋದಿಲ್ಲ, ಮಂಗಳೂರಿನ ಬಹಳ ಫೇಮಸ್ ಕಾಂಗ್ರೆಸ್ ನಾಯಕರೊಬ್ರು, ಮಾಜಿ ಸಚಿವರು ಕೂಡ ಹೌದು. ಅವ್ರ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, ಮದುವೆಯ ವಯಸ್ಸು ಮೀರಿ ಹೋಗಿದೆ. ಯಾಕೆ ಮದುವೆ ಆಗಿಲ್ಲ ಅಂತ ಕಾಂಗ್ರೆಸ್ನ ವಕ್ತಾರೆಯರು ಆ ಮಾಜಿ ಸಚಿವರ ಹತ್ರ ಕೇಳಬೇಕು. ಯಾಕೆಂತ ಕೇಳಿದ್ರೆ ಆ ಮಾಜಿ ಸಚಿವರ ಮಗಳು ಮುಸಲ್ಮಾನನ ಲವ್ ಮಾಡ್ತಿದ್ದಾಳೆ. ಈ ಮಾಜಿ ಸಚಿವರಿಗೆ ಎಲ್ಲಿ ಮುಸಲ್ಮಾನನಿಗೆ ಕೊಟ್ಟು ಮದುವೆ ಮಾಡಿದ್ರೆ ನನ್ನ ಬಂಟು ಸಮುದಾಯದ ಓಟ್ ತಪ್ಪಿ ಹೋಗುತ್ತೋ ಅನ್ನೋ ಭಯ. ನಾನು ಬದುಕಿರೋ ತನಕ ಮದುವೆ ಆಗಬೇಡ ಅಂತ ಅಪ್ಪ ಮಗಳಿಗೆ ಹೇಳ್ತಿದ್ದಾರೆ. ಕಾಂಗ್ರೆಸ್ನ ವಕ್ತಾರರು ಮೊದಲು ಹೋಗಿ ನಿಮ್ಮನೆಯ ಎಲೆಯಲ್ಲಿ ಹೆಗಣ ಸತ್ತು ಬಿದ್ದಿದೆ, ಅದನ್ನ ಹೆಕ್ಕಿ ಹಾಕಿ ಆಮೇಲೆ ಕಂಡವ್ರ ಮನೆ ಎಲೆ ನೀವು ಹುಳ ಹುಡುಕ್ಬೋದು. ಹೌದು, ನೀವು ಹೇಳ್ತೀರಿ ಅಂತ ನಮ್ಮನೆ ಹೆಣ್ಣು ಮಕ್ಕಳನ್ನ ಕಾಪಾಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದ್ರೆ ನಾವು ಯಾವ ಗೂಂಡಾಗಿರಿಗೆ ಬೇಕಾದ್ರೂ ಇಳಿತೇವೆ. ನೀವು ನಮ್ಮನ್ನ ರೌಡಿಗಳೇ ಅಂತ ಕರೆಯೋದಾದ್ರೆ ನಾವು ಹೆಮ್ಮೆಯಿಂದ ರೌಡಿಗಳು ಅಂತ ಹೇಳ್ಕೊಳ್ತೇವೆ. ಯಾಕೆ ಅಂದ್ರೆ ನಾವು ಕೆಲಸ ಇಲ್ಲದವ್ರೆ ಅಂತ ಹೇಳ್ಕೊಳ್ಳೋದಾದ್ರೆ ಹೌದು ನಾವು ಕೆಲಸ ಇಲ್ಲ ಅಂತಲೇ ಹೇಳ್ಕೊಳ್ತೇವೆ. ನಮ್ಮ ಕಾರ್ಯಕರ್ತರು ಕೂಲಿ ನಾಲಿ ಮಾಡಿ ದುಡ್ದು ಮನೆ ಸಾಕಿ ಜೊತೆಗೆ ಸಂಘಟನೆಗೆ ಬರ್ತಾರೆ. ನಮಗ್ ಗಾಂಜಾ ಡ್ರಗ್ಸು ಸೇಲ್ ಮಾಡೋದು ಗೊತ್ತಿಲ್ಲ, ನಮಗ್ ದುಡಿಮೆ ಮಾಡಬೇಕು, ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಗಾಂಜಾ ಸೇಲ್ ಮಾಡೋದು, ಡ್ರಗ್ಸ್ ಸೇಲ್ ಮಾಡೋದು, ವೆಪನ್ಸ್ ಗಳನ್ನ ಸೇಲ್ ಮಾಡೋದು ಗೊತ್ತಿಲ್ಲ ನಮಗೆ. ನಾವು ಕೂಲಿ ನಾಲಿ ಮಾಡಿಯೇ ದುಡಿತೇವೆ. ದುಡಿಯೋದು 10,000 ಆದ್ರೂ ಕೂಡ ಅದು ನಿಯತ್ತಲ್ಲಿ ದುಡಿತೇವೆ. ಅದಕ್ಕೆ ಅವ್ನು ಬಜರಂಗ ದಳ ಕಾರ್ಯಕರ್ತ ಅಂತ ಇವತ್ತು ಮರ್ಯಾದೆ ಉಳಿಸ್ಕೊಂಡಿದ್ದಾನೆ. ನಿಮಗೆ ಮರ್ಯಾದೆ ಇದೆಯಾ? ಒಂದ್ಸಲ ನಿಮ್ಮ ಆತ್ಮಸಾಕ್ಷಿ ನೀವೇ ಪ್ರಶ್ನೆ ಮಾಡ್ಕೊಂಡು ನೋಡ್ಕೊಳ್ಳಿ. ಕಳೆದ 10 ವರ್ಷದಲ್ಲಿ 40,000ಕ್ಕೂ ಹೆಚ್ಚು ಹಿಂದೂ ಹೆಣ್ಮಕ್ಳು ಮತಾಂತರ ಆಗಿದ್ದಾರೆ. ಯಾರು ಮಾತನಾಡ್ಲಿಲ್ಲ. ಹಿಂದೂ, ಕ್ರಿಶ್ಚಿಯನ್, ಸಿಖ್ ಎಲ್ಲ ಮತ ಪಂಥದ ಹೆಣ್ಮಕ್ಳು ಕೂಡ ಮತಾಂತರ ಆಗಿದ್ದಾರೆ. ಯಾರ ಬಗ್ಗೆಯೂ ಇವ್ರು ಮಾತನಾಡೋದಿಲ್ಲ. ಯಾಕೆಂತ ಕೇಳಿದ್ರೆ ಇವ್ರಿಗೆ ಇವ್ರ ಬ್ರದರ್ಸ್ ಬಗ್ಗೆ ಮಾತ್ರ ಯೋಚನೆ ಇರುವಂತಹದ್ದು. ಈ DKಶಿಯ ಬ್ರದರ್ಸ್ಗಳಿಗೆ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. DKಶಿ ಸಾಹೇಬ್ರ ಬ್ರದರ್ಸ್ಗಳೇ, ನಿಮ್ಮ ಬ್ರದರ್ಗಿರಿಗಳನ್ನೆಲ್ಲ ನೀವು ಮನೇಲಿ ಇಟ್ಕೊಂಡು ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಂಡಿದ್ರೆ ಬದುಕೊಳ್ತೀರಿ. ನಮ್ಮ ಕಾರ್ಯಕರ್ತರ ತಂಟೆಗೆ ಬಂದ್ರೆ, ಹಿಂದೂ ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ, ನಮ್ಮನೆಯ ಗೋವುಗಳ ತಂಟೆಗೆ ಬಂದ್ರೆ ನಿಮ್ಮ ಯಾರೊಬ್ಬನ ಕೈಕಾಲು ಉಳಿಯೋದಿಲ್ಲ. ನೀವು ಕಾಂಟ್ರವರ್ಸಿ ಅಂತಾದ್ರೂ ಅನ್ನಿ, ಮತ್ತೊಂದಾದ್ರೂ ಅನ್ನಿ, ತೀರಾ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿದೆ. ತಲ್ವಾರ್ ಹಿಡ್ಕೊಂಡು ಬಂದು ನಮ್ಮನೆಯ ಕೊಟ್ಟಿಗೆಯಲ್ಲಿರುವ ದನಗಳನ್ನ ಕದ್ಕೊಂಡು ಹೋಗುವಂತ ಪ್ರಕರಣಗಳು. ನೀವು 2 ಕೈ 2 ಕಾಲು ಇಟ್ಕೊಂಡು ಇನ್ನು ಮುಂದೆ ಯಾವುದಾದ್ರೂ ಹಿಂದುವಿನ ಮನೆಯ ಅಂಗಳಕ್ಕೆ ಕಾಲಿಟ್ರೆ 1 ಕೈ 1 ಕಾಲು ಅಂಗಳದಲ್ಲೇ ಬಿದ್ದಿರುತ್ತೆ. ಬರ್ದಿಟ್ಕೊಳ್ಳಿ, ಅದ್ರ ಆಸೆ ಬಿಟ್ಟೆ ನಮ್ಮ ಮನೆಗೆ ಬನ್ನಿ. ನಮಗೆ ತೀರಾ ಮೊನ್ನೆ ನಡೆದಿರ್ತಕ್ಕಂಥ ಪ್ರಕರಣದಲ್ಲಿ ಸುರತ್ಕಲ್ನ ಕೆಲವು ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ನನಗೆ ಬಂಧಿಸಿರೋದ್ರ ಬಗ್ಗೆ ನಮಗೆ ಆಕ್ಷೇಪಣೆ ಇಲ್ಲ. ಯಾಕಂತ ಕೇಳಿದ್ರೆ ನಾವು ಕೇಸುಗಳಿಗೆ ಜಗ್ಗುವವರಲ್ಲ. ಅದನ್ನ ನಾನು ಪೊಲೀಸರ ಹತ್ರ ಕೇಳ್ತೇನೆ. ನೀವು ಬಂಧನ ಆದ್ಮೇಲೆ FIR ಹಾಕದೆ ನಮ್ಮ ಕಾರ್ಯಕರ್ತರ ಕೈಯಲ್ಲಿದ್ದ ರಕ್ಷೆಯನ್ನ ಚಾಕು ಹಾಕಿ ಕಟ್ ಮಾಡಿದ್ದೀರಿ. ನಾನು ಕೇಳ್ತೇನೆ, ನಿಮಗೆ ಕೇವಲ ಒಂದು ರಕ್ಷೆ ಮಾತ್ರ ಕಟ್ ಮಾಡೋದಕ್ಕೆ ಸಾಧ್ಯ ಆಗೋದು ದೇಶವನ್ನ ರಕ್ಷಣೆ ಮಾಡ್ತೇನೆ ಅಂತ ಕಟ್ಟಿಕೊಂಡಿರುವ ಕಂಕಣ ಬಜರಂಗ ದಳ ಕಾರ್ಯಕರ್ತನ ಹೃದಯದಲ್ಲಿದೆ. ಆ ಕಂಕಣವನ್ನು ಕತ್ತರಿಸೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಒಂದು ರಕ್ಷೆ ಕತ್ತರಿಸಿದ್ರೆ 10 ರಕ್ಷೆ ಕಟ್ಟುತ್ತೇವೆ. ಯಾಕೆ ಅಂತ ಕೇಳಿದ್ರೆ ನಮಗ ಪ್ರತಿ ರಕ್ಷೆಯೂ ಕೂಡ ಧರ್ಮ ರಕ್ಷಣೆಯ ಕಟಿಬದ್ಧವಾಗಿರ್ತಕ್ಕಂಥ ಧರ್ಮ ರಕ್ಷಣೆಯ ಕಂಕಣ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಕೇಸುಗಳು ಆದಾಗ ಸಹಜವಾಗಿಯೇ ಕೈಯಲ್ಲಿರ್ತಕ್ಕಂಥ ದಾರಗಳನ್ನು ಕತ್ತರಿಸ್ತಾರೆ, ನಾವು ಹೇಳೋದಿಲ್ಲ. ಆದ್ರೆ FIR ಆಗದೆ ನೀವು ಕಾರ್ಯಕರ್ತರ ಕೈಯಲ್ಲಿದ್ದ ರಕ್ಷೆಯನ್ನ ಕತ್ತರಿಸ್ತೀರಿ ಅನ್ನೋದಾದ್ರೆ ಈ ಪೊಲೀಸ್ನಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಪೊಲೀಸ್ನವರು ನಮಗೆ ಉತ್ತರ ಕೊಡಬೇಕು. ನಿಮಗೆ ಸಂಬಳ ಕೊಡೋದು ಕಾಂಗ್ರೆಸ್ನವರ, ರಾಜ್ಯ ಸರ್ಕಾರವ ಅಂತ. ಯಾಕಂತ ಕೇಳಿದ್ರೆ ತೀರಾ ಮೊನ್ನೆ ಮಂಗಳೂರಿನಲ್ಲಿ ಟ್ರಾಫಿಕ್
ಪೊಲೀಸ್ ಒಬ್ರು ಕೊರಗಜ್ಜನ ಸ್ಟಿಕ್ಕರ್ ಇದ್ದಿದ್ದಕ್ಕೆ ಗಾಡಿಯನ್ನು ಅಡ್ಡ ಹಾಕಿದ್ದಾರೆ. ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅವ್ರು ಮರ್ತಿದ್ದಾರೆ ಅವ್ರು ಎಲ್ಲರ ರಕ್ಷಣೆಗೆ ಇರುವಂತವ್ರು ಅಂತ. ಬರೀ ಹಿಂದೂಗಳಿಗೆ ತೊಂದರೆ ಕೊಡೋದಕ್ಕೆ ಇರೋರು ಅಲ್ಲ ಅನ್ನೋದನ್ನ ಅವ್ರ ನೆನಪಿನಲ್ಲಿ ಇಟ್ಕೊಳ್ಬೇಕು. ಗಾಡಿ ಅಡ್ಡ ಹಾಕ್ತೀರಿ, ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಸರಿ, ಆದ್ರೆ ಕೊರಗಜ್ಜನ ಸ್ಟಿಕ್ಕರ್ ಇತ್ತು ಅನ್ನುವ ಕಾರಣಕ್ಕೆ ಗಾಡಿ ಅಡ್ಡ ಹಾಕೋದು ಯಾವ ನ್ಯಾಯ? ಕೊರಗಜ್ಜನ ಸ್ಟಿಕ್ಕರ್ ಇತ್ತು ಅಂತ ಗಾಡಿ ಅಡ್ಡ ಹಾಕಿದಿರಿ, ನಾಳೆ ಕೇಸರಿ ಧ್ವಜ ಇದೆ ಅಂತ ಗಾಡಿ ಅಡ್ಡ ಹಾಕ್ತೀರಿ, ನಾಡಿದ್ದು ಬೇರೆ ಯಾರೋ ಕಾರ್ಯಕರ್ತ ಒಳಗಡೆ ಕೂತು ಕೇಸರಿ ಶಾಲ್ ಹಾಕಿದಾನೆ ಅನ್ನೋ ಕಾರಣಕ್ಕೆ ಗಾಡಿ ಅಡ್ಡ ಹಾಕ್ತೀರಿ. ನಿಮ್ಮನ್ನು ಹೀಗೆ ಬಿಟ್ರೆ ನೀವು ಪ್ರತಿ ಹಿಂದೂ ಯಾರು ಗಾಡಿ ಓಡಿಸದೆ ಇರುವ ಹಾಗೆ ಮಾಡುವ ಪ್ರಯತ್ನವನ್ನು ಖಂಡಿತ ಮಾಡ್ತೀರಿ. ನಾವು ಪೊಲೀಸರನ್ನು ಬೈಯೋದಿಲ್ಲ, ಯಾಕೆಂತ ಕೇಳಿದ್ರೆ ಪಾಪ ಅವ್ರಿಗೂ ನನಗೂ ಬೇಸರ ಬಂದು ಹೋಗ್ಬಿಟ್ಟಿದೆ. ಪಾಪ ಅವರಾದ್ರೂ ಏನ್ ಮಾಡ್ತಾರೆ, ಪ್ರತಿ ಬಾರಿಯೂ ಕೂಡ ಅವ್ರವ್ರಿಗೆ ಹೇಗೆ ಬೇಕೋ ಹಾಗಾಗಿ ಅವರು ನಡ್ಕೊಳ್ಳುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದನ್ನ ನಾನು ಅವ್ರಿಗೆ ಅವ್ರ ಮೇಲೆ ಯಾವುದೇ ರೀತಿ ಅಂತ ಕೆಲವು ಧಾರ್ಮಿಕ ನಂಬಿಕೆಗಳನ್ನ, ಹಿಂದೂಗಳ ಭಾವನೆಗಳನ್ನ ಧಕ್ಕೆ ಬಾರದ ಹಾಗೆ ನಿಮ್ಮ ಡ್ಯೂಟಿಯನ್ನ ನಿಭಾಯಿಸೋದನ್ನ ಪೊಲೀಸರು ಕಲ್ತ್ರೆ ಬಹಳ ಒಳ್ಳೇದು ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಕೇಳಿದ್ರೆ ನಾವು ಸುಖ ಸುಮ್ಮನೆ ಯಾರ ಹತ್ರನೂ ಕೂಡ ಕಾಲ್ ಕೆರ್ಕೊಂಡು ಹೋಗೋದಿಲ್ಲ. ನಾವು ಕಾಲ್ ಕೆರ್ಕೊಂಡು ಹೋಗೋದಿಲ್ಲ ಅಂತ ನೀವೇ ನಮ್ಮನ್ನು ಕರೆದು ಕೆರಳಿಸಿ ಮತ್ತೆ ಇವು ಸಮಸ್ಯೆಯನ್ನು ತಂದುಕೊಳ್ಬೇಡಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ. ತೀರಾ ಮೊನ್ನೆ ಒಂದು ಘಟನೆ ನಡೆಯುತ್ತೆ. ಲವ್ ಜಿಹಾದ್ನ ಕಾರಣಕ್ಕೆ ಸಾಕಷ್ಟು ಮಂದಿ ಜೀವನ ಕಳ್ಕೊಂಡಿದ್ದಾರೆ, ಹೌದು ನಮಗೆ ಗೊತ್ತು. ಆದ್ರೆ ಲವ್ ಜಿಹಾದ್ನ ನೆಪವನ್ನ ಇಟ್ಕೊಂಡು ಬಹುತೇಕರ ಜನರನ್ನ ಹಿಂಸೆ ಮಾಡ್ತಕ್ಕಂಥ ಪ್ರಕರಣಗಳು ಕೂಡ ಸಾಕಷ್ಟು ಬಾರಿ ನಡೀತಾ ಇದೆ. ಯಾಕೆಂತ ಕೇಳಿದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಮೈಸೂರಿನಲ್ಲಿ ಪುಟ್ಟ ಹೆಣ್ಮಗಳೊಬ್ಳು, ಇನ್ನು ಅಪ್ರಾಪ್ತೆ 18 ವರ್ಷವೂ ಆಗಿಲ್ಲ, 18 ವರ್ಷವೂ ಆಗದೆ ಇರ್ತಕ್ಕಂಥ ಹೆಣ್ಣು ಮಗಳೊಬ್ಬಳನ್ನ ಪ್ರೀತಿ ಮಾಡಿದಾನೆ. ಆ ವ್ಯಕ್ತಿಯ ವಯಸ್ಸು ಬರೋಬ್ಬರಿ 48 ವರ್ಷ. ಈಗಾಗಲೇ 2 ಮದುವೆ ಆಗಿರ್ತಕ್ಕಂಥ ಯುವಕ, ಪುರುಷ 18 ವರ್ಷವೂ ಆಗದೆ ಇರ್ತಕ್ಕಂಥ ಪುಟ್ಟ ಹೆಣ್ಣು ಮಗಳನ್ನ ಪ್ರೀತಿ ಮಾಡುವಂತ ಪ್ರಯತ್ನ ಮಾಡಿದಾನೆ. ಅವಳನ್ನ ಮದುವೆ ಆಗುವಂತ ಪ್ರಯತ್ನವನ್ನು ಮಾಡಿದಾನೆ. ಅಪ್ಪ ಅಮ್ಮ ಎಚ್ಚೆತ್ಕೊಂಡ್ರು, ಹೆಣ್ಮಗಳನ್ನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಸಾಧ್ಯ ಆಯ್ತು. ಈ ಎಲ್ಲ ಸಾಧ್ಯತೆಗಳು ಸಾಧ್ಯ ಆಗಿದ್ದು ಬಜರಂಗ ದಳ ಕಾರ್ಯಕರ್ತರಿಂದ. ಯಾಕೆಂತ ಕೇಳಿದ್ರೆ ನಮ್ಮಲ್ಲಿ ಹಿಂದೂಗಳು ಹೇಗಿದ್ದಾರೆ ಅಂತ ಕೇಳಿದ್ರೆ, ಮನೆಯಲ್ಲಿ ದನ ಕಳ್ಳತನ ಆದ್ರೂ ಪೊಲೀಸರಿಗೆ ಫೋನ್ ಮಾಡೋದಿಲ್ಲ, ಬಜರಂಗ ದಳದವರು ಫೋನ್ ಮಾಡ್ತಾರೆ. ಹಿಂದೂ ಹೆಣ್ಮಕ್ಳು ಯಾರನ್ನಾದ್ರೂ ಲವ್ ಮಾಡ್ತಿದ್ದಾರೆ ಅಂದ್ರೆ ತಪ್ಪಿಸೋದಕ್ಕೆ ಡಾಕ್ಟರ್ ಹತ್ರ ಹೋಗೋದಿಲ್ಲ, ಮನೋವೈದ್ಯರ ಹತ್ರ ಹೋಗೋದಿಲ್ಲ, ಬಜರಂಗ ದಳದ ಹತ್ರ ಹೋಗ್ತಾರೆ. ಧನ್ಯವಾದಗಳು.